6 ಕೋಟಿ ಜನರಲ್ಲಿ ಇವತ್ತು ಅಸಂಘಟಿತ ವಲಯದ ಜನ, ಅದು ಕೇವಲ ಕಾರ್ಮಿಕರು, ಅಸಂಘಟಿತ ವಲಯದ ಜನ ಯಾರೆಲ್ಲ ನೋಡಿ. ಇವತ್ತು ಸರ್ಕಾರ ಅವ್ರ ಬಗೆಗೆ ಏನನ್ನು ಹೇಳಲಿಲ್ಲ. ಆ ಹೇಳದೇ ಇದ್ದಂಥ ಜನ, ಇತ್ತೀಚೆಗೆ ಒಬ್ಬರು ಹೋಟೆಲ್ ಕಾರ್ಮಿಕರು, ನಾನು ಮೊನ್ನೆ ಕೂಡ ಅದನ್ನ ತಿಳಿಸಿದ್ದೆ, ಕರೆ ಮಾಡಿ ನೀವು ರಿಕ್ಷಾ ಡ್ರೈವರ್ಗೆ ಕೊಟ್ಟಿದ್ದೀರಿ ನಮಗೆ ಕೊಡ್ಲಿಲ್ಲ ಅಂತಂದ್ರೆ, ಅವ್ರಿಗೆ ಕೊಟ್ಟಿದ್ದೀರಿ ನಮ್ಗೆ ಕೊಡ್ಲಿಲ್ಲ ಅಲ್ಲ, ಅವ್ರಿಗೆ ಕೊಡಬೇಕಾದ ಅಗತ್ಯವೇ, ಅದು ಅಗತ್ಯವೇ, ಆದ್ರೆ ಇವರನ್ನು ಬಿಟ್ಟಿದೆ ಅಲ್ಲ ಸರ್ಕಾರ ಅನ್ನೋದು. ನೋಡಿ, ನಮ್ಮ ಮಂಗಳೂರು ನಗರದಲ್ಲಿ ಈ ಅಂಗಡಿಗಳಿದ್ದಾವಲ್ಲ, ಶಾಪ್ಗಳಿದ್ದಾವಲ್ಲ, ಅಥವಾ ಮಾಲ್ಗಳಿದ್ದಾವಲ್ಲ, ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳನ್ನ ತೆಗೆದುಕೊಳ್ಳಿ, ಅವ್ರು ಯಾರಿಗಾದ್ರೂ ಲೆಕ್ಕಕ್ಕೆ ಬಂದಿದಾರ? ಯಾರಿಗೂ ಗೊತ್ತಿಲ್ಲ. ಬಟ್ಟೆ ಅಂಗಡಿಗಳು ಇರಬಹುದು, ಬೇರೆ ಬೇರೆ ಅಂಗಡಿಗಳು, ದೊಡ್ಡ ದೊಡ್ಡ ಅಂಗಡಿಗಳು, ಒಂದು 5ರಿಂದ 10 ಮಂದಿವರೆಗೆ ಒಂದು ಶಾಪ್ಗಳಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಮಾಲ್ಗಳಲ್ಲಿ 1000ಕ್ಕೂ ಮಿಕ್ಕಿದ ಸಿಬ್ಬಂದಿಗಳು ಇರ್ತಾರೆ. ಅವರೆಲ್ಲರ ಪರಿಸ್ಥಿತಿ ಏನು ಇವತ್ತು? ಅವ್ರೇನ್ ಮಾಡಬೇಕಾಗಿದೆ? ಇದನ್ನ ಆಲೋಚನೆ ಮಾಡಬೇಕಾಗಿದೆ. ಇನ್ನು ಹಲವಾರು ಮಂದಿ, ಇವರೆಲ್ಲರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ದುಡಿಮೆ ಇಲ್ಲ, ಮತ್ತೊಂದು ಕಡೆಯಲ್ಲಿ 2 ಹೊತ್ತಿನ ಊಟಕ್ಕಾದ್ರೂ ಏನಾದ್ರೂ ಬೇಕಲ್ಲ. ಬಹಳ ಅವ್ಯವಸ್ಥೆ ಎಲ್ಲಿವರೆಗೆ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಈ ಆಹಾರದ ಕಿಟ್ಗಳನ್ನ ನೀಡ್ತಾ ಇದ್ದಾರಲ್ಲ ಸಂಘ ಸಂಸ್ಥೆಗಳು, ಅವರು ಆಹಾರದ ಕಿಟ್ಗಳನ್ನ ನೀಡುವಂತ ಸಂದರ್ಭದಲ್ಲಿ ತುಂಬಾ ಧನ್ಯರಾಗಿ, ನಿಜಕ್ಕೂ ನೀವು ನಮ್ಮನ್ನು ಬದುಕಿಸಿದ್ದೀರಿ ಅಂದ್ರೆ, ಈ ಸಂದರ್ಭ 2 ಹೊತ್ತಿನ ಊಟ ಬೇಕು, ಏನಾದ್ರೂ ತಿಂಡಿ ತಿನ್ನಬೇಕು, ತಿನ್ನಿಸ್ಬೇಕು, ಬದುಕಬೇಕಲ್ವೇ? ಆಗ ಕೇಳ್ತಾರಂತೆ, ಒಂದು 2,000 ರೂಪಾಯಿ ದುಡ್ಡು ಸಿಗಬಹುದಾ ಅಂತ. ನೋಡಿ ಪರಿಸ್ಥಿತಿ ನೋಡಿ. ಅಂದ್ರೆ ಕೈಯಲ್ಲಿ ಹಣ ಇಲ್ಲದೆ ಇರುವಂತ ಸಂದರ್ಭದಲ್ಲಿ, ಆಹಾರವನ್ನು ಕೊಟ್ಟಂತ ಸಂದರ್ಭದಲ್ಲಿ, ಆಯ್ತು ಇವತ್ತಿಗೆ ಧನ್ಯ ನಾವು, ಅಥವಾ ಒಂದು ವಾರದವರೆಗೆ ನೀವು ಅಕ್ಕಿ ಕೊಟ್ಟಿದ್ದೀರಿ, ಸ್ವಲ್ಪ ಸಾಬೂನು ಕೊಟ್ಟಿದ್ದೀರಿ, ಚಾವುಡಿ ಕೊಟ್ಟಿದ್ದೀರಿ, ಸಕ್ಕರೆ ಕೊಟ್ಟಿದ್ದೀರಿ, ಎಲ್ಲದರಿಂದ ನಾವು 1 ವಾರ ನಮ್ಮ ಅಡುಗೆ ಮಾಡಬಹುದು. ಕಳೆದ ಕೆಲ ದಿನಗಳ ಹಿಂದೆ ನಾನು ಸ್ವಲ್ಪ ಕಾಯಿಲೆಗೆ ಬಿದ್ದಿದೆ, ಅದಕ್ಕೊಂದಷ್ಟು ಖರ್ಚಾಗಿತ್ತು, ಇನ್ನು ಮುಂದಿನ ದಿನ ಯಾರು ಕಾಯಿಲೆಗೆ ಬೀಳ್ತಾರೋ ಅವರಿಗೆ ಮೆಡಿಕಲ್ನಿಂದ ಮದ್ದು ತರಬೇಕಾದ್ರೆ ನನ್ನ ಹತ್ರ ಹಣ ಇಲ್ಲ. ಸೊ ಇದನ್ನೆಲ್ಲ ಈ ಸಂಘ ಸಂಸ್ಥೆಗಳು ಏನು ಕಿಟ್ಗಳನ್ನು ನೀಡ್ತಾರೆ, ಆಹಾರದ ಕಿಟ್ಗಳನ್ನು ನೀಡುವ ಸಂದರ್ಭದಲ್ಲಿ ಆ ಜನ ತೋಡಿಕೊಳ್ಳುವಂತ ಅವರ ನಿವೇದನೆ, ಒಂದು 500 ರೂಪಾಯಿ ಉಂಡೆ, ಒಂದು 2,000 ರೂಪಾಯಿ ಉಂಡೆ ಕೊಡ್ತಾರೆ ಅಂತ ಪರಿಸ್ಥಿತಿಗೆ ಇವತ್ತು ಜನ ಬಂದು ಬಿಟ್ಟಿದ್ದಾರೆ.